ಬ್ರೇಕ್ಫಾಸ್ಟ್ ರೆಸಿಪಿ ಅವಲಕ್ಕಿ ಖಾರ ಪೊಂಗಲ್. ಎಸ್ ಮೇಡಮ್, ಈಗ ಖಾರ ಸ್ಪೈಸಿ ರೆಸಿಪಿ ಯಾವುದು? ಅವಲಕ್ಕಿ ಖಾರ ಪೊಂಗಲ್. ಖಾರ ಪೊಂಗಲ್. ಓಕೆ, ಈಗ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಮೊದಲಿಗೆ ಹೆಸರುಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಏನು ಹಾಕ್ಕೊಳ್ಳಿಕ್ಕಿಲ್ಲ, ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಬೇಕು. ಪೊಂಗಲ್ ಕೇಳಿದಾನೆ, ಇದು ಅವಲಕ್ಕಿ ಖಾರ ಪೊಂಗಲ್. ಇದು ಎಲ್ಲಿದು ಮ್ಯಾಮ್ ಡಿಶ್ ರೆಸಿಪಿ? ಇದು ಬ್ಯಾಂಗ್ಳೂರಲ್ಲಿ ಜಾಸ್ತಿ, ನಮ್ಮ ಸೈಡ್ ಮಾಡ್ತಾರೆ, ಶಿವಮೊಗ್ಗ ಸೈಡಲ್ಲಿ ಮಾಡ್ತಾರೆ. ಇಲ್ಲಿ ಗೊತ್ತಿಲ್ಲ ನನಗೆ ಇಲ್ಲಿ ಮಾಡ್ತಾರಿಲ್ಲ ಅಂತ. ಇಲ್ಲಿ ನಾವು ಖಾರ ಅವಲಕ್ಕಿ ಮಾಡ್ತೇವೆ, ಅದನ್ನು ಸ್ವೀಟಾಗಿ ಕೂಡ ಮಾಡ್ಕೊಳ್ತೇವೆ. ಪೊಂಗಲಲ್ಲಿ ಮಿಕ್ಸ್ ಮಾಡಿ ಗೊತ್ತಿಲ್ಲ ನನಗೆ ಸರಿಯಾಗಿ. ಸಾಮಾನ್ಯ ಬೆಂಗಳೂರು ಕಡೆ ಜಾಸ್ತಿ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಈ ಸಂಕ್ರಾಂತಿ ಟೈಮಲ್ಲಿ ಪೊಂಗಲ್ ಮಾಡ್ಕೊಳ್ತಾರೆ. ಹೌದು, ಅಲ್ಲಿ ಪೊಂಗಲ್ ಅಂದರೆ ಫೇಮಸ್ ಬ್ಯಾಂಗ್ಳೂರಲ್ಲಿ. ನೀವು ಮಾಡಿದ್ದೀರಾ ಯಾವತ್ತಾದ್ರೂ ಮನೇಲಿ ಸ್ವೀಟ್ ಪೊಂಗಲ್ ಮಾಡಿದ್ದೀರಾ? ಮಾಡಲಿಲ್ಲ. ನಮ್ಮದು ಬ್ರೇಕ್ಫಾಸ್ಟ್ ಅಂದರೆ ಒಂದೇ ಸಜ್ಜಿಗೆ ಅವಲಕ್ಕಿ ಆ ಥರ ಬರುತ್ತೆ. ಮತ್ತು ಜಾಸ್ತಿಯಾಗಿ ಮಂಗಳೂರಲ್ಲಿ ನೀರು ದೋಸೆ. ಬೆಳಿಗ್ಗೆ ಎದ್ದ ತಕ್ಷಣ ಎಂತ ಜಾಸ್ತಿ ಎಲ್ಲರ ಮನೆಯಲ್ಲಿ ಅದುವೇ ನೀರು ದೋಸೆ. ನಮ್ಮ ಕಡೆ ನೀರು ದೋಸೆ ಇಲ್ಲ. ಬೇರೆ ಯಾವುದು ದೋಸೆ? ನಮ್ಮ ಕಡೆ ತುಂಬ ವೆರೈಟಿ. ಇಲ್ಲಿ ಕೂಡ ವೆರೈಟಿ ಆಗಿ ಮಾಡ್ಕೊಳ್ಬೋದು, ಆದರೆ ಇಷ್ಟಪಡೋ ದೋಸೆ ಅಂದರೆ ನೀರು ದೋಸೆನೇ ಆ ಥರ. ಇಡ್ಲಿ ಎಲ್ಲ ಮೂಡೆ ಅದು ಜಾಸ್ತಿ ಮಾಡ್ತೇವೆ. ಹೌದು, ರೈಸ್ ಐಟಮ್ ಸ್ವಲ್ಪ ಕೆಂಪಾಗಬೇಕು, ಪರಿಮಳ ಬರುತ್ತಲ್ಲ. ಈಗ ನಾವು ಪಾಯಸಕ್ಕೆ ಹುರಿತೀವಲ್ಲ ಅಷ್ಟು ಬಂದರೆ ಸಾಕು. ಅಷ್ಟು ಓಕೆ. ಉರಿ ಕಡಿಮೆ ಮಾಡಿ ಮೇಡಮ್. ಸೊ ಇದಕ್ಕೆ ಹೀಗೆ ಹುರ್ಕೊಂಡು ಉಪ್ಪಾಕಿ ಡೈರೆಕ್ಟಾಗಿ ಕೆಲವರು ತಿನ್ಕೊಳ್ತಾರೆ. ಇದು ಪ್ಯಾಕೆಟ್ಸಲ್ಲೆಲ್ಲ ಬರುತ್ತೆ, ಅದು ನೆನೆಸಿ ಫ್ರೈ ಮಾಡೋದು. ನೆನೆಸಿ ಡ್ರೈ, ಇದು ಡ್ರೈ ಬರೋದಿಲ್ಲ, ನೆನೆಸಿಡ್ಬೇಕು. ಕೋಸಂಬರಿಗೆಲ್ಲ ನೆನೆಸಿಡ್ತೀವಲ್ಲ ಅದೇ ಥರ ನೆನೆಸಿ ಫ್ರೈ ಮಾಡಿ ನೆಕ್ಸ್ಟ್ ಉಪ್ಪಾಕಿ ಮಸಾಲ ಎಲ್ಲ ಹಾಕಿ. ಇದು ಬರೋದಿಲ್ಲ ಡೈರೆಕ್ಟಾಗಿ. ನೆನೆಸಿಟ್ರೆ ಅದು ನಿಮಗೆ ಕ್ರಿಸ್ಪಿನೆಸ್ ಥರ ಬರುತ್ತೆ. ಓಕೆ. ಕಲರ್ ಅಂದರೆ ಬ್ರೌನ್ ಕಲರ್ ಬರಬೇಕು, ಸ್ವಲ್ಪ ಒಳ್ಳೆ ಪರಿಮಳ ಬರುತ್ತೆ. ಇದಂದರೆ ಜಾಸ್ತಿಯಾಗಿ ಯಾವುದಕ್ಕೆ? ಬ್ರೇಕ್ಫಾಸ್ಟಿಗೆ. ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ. ಮತ್ತು ಇದು ತಣ್ಣಗಾದರೆ ಚೆನ್ನಾಗಿರಲ್ಲ, ಗಟ್ಟಿಯಾಗಿಬಿಡುತ್ತೆ. ಬಿಸಿ ಬಿಸಿದೇ ತಿನ್ನಬೇಕು. ಬಿಸಿ ಇಲ್ಲಿ ಹೀಗೆ ಮಾಡಿ ಅಲ್ಲಿ ತಿನ್ಕೊಳ್ಬೇಕು ಆ ಥರ. ತಣ್ಣಗಾದರೆ ಅದು ಹೋಯ್ತು, ಗಟ್ಟಿಯಾಗುತ್ತೆ ಅದು. ಓಕೆ, ಸಾಕಂತ ಆಫ್ ಮಾಡ್ಕೊಳ್ಬೇಕು. ಓಕೆ. ನೆಕ್ಸ್ಟ್ ಇದನ್ನು ಕುಕ್ಕರಲ್ಲಿ ಒಂದು 4 ಬಿಸಿಲ್ ಬರೋವರೆಗೆ ಕುಕ್ಕರ್ ಕೊಡಬೇಕು. ಈಗ ಹಾಕ್ಕೊಳ್ಳಿ. ಸಾಕು ಸಾಕಲ್ಲ? ಸ್ಟವ್ ಆನ್ ಮಾಡಿ. ಓಕೆ, ಇವಾಗ ಒಂದು ನಿಮಿಷ ಇದಕ್ಕೇ ಸ್ವಲ್ಪ ಅರಿಶಿನ, ಸ್ಪೂನ್ ಕೊಡಿ. ಸ್ವಲ್ಪ ಅರಿಶಿನ ಈಗನೇ ಹಾಕಿದರೆ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಓಕೆ. ಮತ್ತು ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕ್ತೀನಿ. ಏನು ಗೊತ್ತಾ, ಅದು ಒಗ್ಗರಣೆ ಹಾಕಿದರೆ ಖಾರ ಎಲ್ಲದಕ್ಕೂ ಮಿಕ್ಸ್ ಆಗಲ್ಲ. ಇದರಲ್ಲೇ ಹಾಕಿದ್ರೇ ಟೇಸ್ಟ್ ಅದು. ಮತ್ತು ಉಪ್ಪು ಕೂಡ, ಅರಿಶಿನ, ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ. ಲಿಡ್ ಕ್ಲೋಸ್ ಮಾಡಬೇಕು. ಸೊ ಇದನ್ನು ಎಷ್ಟು ವಿಷಲ್? ಒಂದು 3 ವಿಸಿಲ್. 3 ಬರಬೇಕಾ? ಓಕೆ. ಸೊ ಇದರಲ್ಲೇ ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕು, ಆಗ ಚೆನ್ನಾಗಿ ಅದು ಹೀರ್ಕೊಳ್ಳುತ್ತೆ. ಸೊ ಹೆಸರುಬೇಳೆ ಬೇಯೋಷ್ಟರಲ್ಲಿ ಜೀರಿಗೆ, ಕಾಳುಮೆಣಸು, ಶುಂಠಿ 3 ಸ್ವಲ್ಪ ಗ್ರೈಂಡ್ ಮಾಡಿ. ಓಕೆ, ಜೀರಿಗೆ, ಕಾಳುಮೆಣಸು ಮತ್ತು ಶುಂಠಿ ತರಿಯಾಗಿ ಸ್ವಲ್ಪ. ಫೈನ್ ಏನು ಬೇಡ? ಫೈನ್ ಬೇಡ. ಸಾಕೆಷ್ಟು? ಓಕೆ. ನೀವು ಇದಕ್ಕೆ ಹಾಕಿದ್ದೀರಿ ಆಲ್ರೆಡಿ ಹಸಿಮೆಣಸಿನಕಾಯಿ, ಸೊ ಅದಕ್ಕೆ ಇದು ನಮ್ಮದು ಪೆಪ್ಪರ್ ಸ್ವಲ್ಪ ಖಾರಕ್ಕೆ ಮತ್ತು ಪೆಪ್ಪರ್ ಟೇಸ್ಟ್ ಅಲ್ಲ,
ಮತ್ತೆ So, ಅದಕ್ಕೆ ಗ್ಯಾಸ್ಟ್ರಿಕ್ಗೆಲ್ಲ ಹಾಕ್ಕೊಳ್ಬೇಕು. ಆಯ್ತು, ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಅದು ಸ್ಟೀಮ್ ಬಿಡ್ಬೇಕಲ್ಲ. ಅದಾದ್ಮೇಲೆ ನಾವು ಅವಲಕ್ಕಿ ನೆನೆಸಿರೋ ಅವಲಕ್ಕಿ ಮಿಕ್ಸ್ ಮಾಡಿ ಮತ್ತೆ ಒಗ್ಗರಣೆ ಹಾಕಬೇಕು. ಕುದಿ ಬರುವಾಗ ಒಗ್ಗರಣೆ ಹಾಕಿ ಈ ನಾವು ಮಸಾಲ ಮಾಡ್ಕೊಂಡಿದ್ದೀವಲ್ಲ, ಜೀರಿಗೆ ಮತ್ತೆ ಕಾಳುಮೆಣಸು, ಶುಂಠಿ ಇದು ಒಗ್ಗರಣೆ. ಸೊ ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್ ಹಾಗಾದ್ರೆ ಅದು ಟೇಸ್ಟಿಗೆ. ಓಕೆ, ಓಕೆ ಆಗಿದೆ. ಈಗ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಬೇಕಾ? ತುಪ್ಪ ಹಾಕ್ಕೊಳ್ಬೇಕಾ? ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಸೊ ಸ್ವೀಟ್ ಅಂತ ಅಲ್ಲ, ಈ ಥರ ಖಾರ ರೆಸಿಪಿ ಮಾಡುವಾಗ ಕೂಡ ನಾವು ತುಪ್ಪ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಅದು ಕೂಡ ನಮ್ಮದು ಕೇಸಿಯವರದ್ದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಇದನ್ನು ಒಗ್ಗರಣೆಗೆ ನಾವು ಗೋಡಂಬಿ ಎಲ್ಲ ಹಾಕ್ಕೊಳ್ಬೇಕು. ಕರಿಬೇವು ಹಾಕೋಣ. ಓಕೆ, ಶಿವಮೊಗ್ಗದಲ್ಲಿ ಜಾಸ್ತಿಯಾಗಿ ಬ್ರೇಕ್ಫಾಸ್ಟಿಗೆ ಯಾವುದು ಡಿಶ್ ಮಾಡ್ತೀರಿ ನೀವು? ಜಾಸ್ತಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ. ಓಕೆ, ರೊಟ್ಟಿಗೆ ನುಚ್ಕೊಳ್ಳಿಕ್ಕೆ ಸೈಡಲ್ಲಿ ಪಲ್ಯಗಳು ಜಾಸ್ತಿ ನಮ್ಮ ಕಡೆ. ಚಟ್ನಿ ಪುಡಿ ಜಾಸ್ತಿ ಮಾಡ್ತೀರಿ. ಓಕೆ, ಆಫ್ ಮಾಡಬೇಕಾ? ಓಕೆ, ಈಗ ಇದು ಮಸಾಲೆ ಮಾಡ್ಕೊಂಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದ್ರದ್ದು. ಇದು ಮಸಾಲ ಅದಕ್ಕೆ ಹಾಕ್ತಾ ಇದ್ದೀನಿ ಹೆಸರುಬೇಳೆ. ಓಕೆ, ಸೊ ಈಗ ಇದು ನೀರಾಗಿದೆ. ಅವಲಕ್ಕಿ ಹಾಕಿದ್ರೆ ಅವಲಕ್ಕಿ ಹಾಕುವಾಗ ಸರಿ ಆಗುತ್ತೆ. ಬಿಸಿ ಬಿಸಿ ಇರುವಾಗಲೇ ತಿನ್ಕೊಳ್ಬೇಕು. ಇದು ಇಲ್ಲದಿದ್ರೆ ಅವಲಕ್ಕಿ ಎಲ್ಲ ಹಾಕಿದ್ರೆ ಸ್ವಲ್ಪ ಗಟ್ಟಿ ಅಲ್ಲ. ಮಕ್ಕಳಿಗೆ ಕೂಡ ಕೊಡ್ಬೋದು ಇದನ್ನ, ಆದ್ರೆ ಸ್ವಲ್ಪ ಖಾರ ಇರುತ್ತೆ ಅಂತ. ಹೌದು, ಖಾರ ನೋಡ್ಕೊಂಡು. ಈಗ ನೋಡಿ ಹಿಂಗೆ ಹಾಕ್ತಾ ಇದ್ದೀನಿ. ಓಕೆ, ಇದು ಹಿಂಗು ಟೇಸ್ಟಿಗೆ ಹಾಕಲೇಬೇಕು. ಇದು ಖಾರ ಐಟಮ್ ಅಲ್ಲ. ಓಕೆ, ನೋಡಿ ಹಿಂಗೆ ಹಾಕಿದ ತಕ್ಷಣ ಫ್ಲೇವರ್ ಬರ್ತಾ ಇದೆ. ಹೌದು. ಅವಲಕ್ಕಿ ಹಾಕೋಣ. ಇದು ನೀವು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀರಿ? ಹಾಂ, ಗಟ್ಟಿ ಅವಲಕ್ಕಿ. ಸೊ ಇದೇ ತಗೊಳ್ಬೇಕು? ಹಾಗೇನಿಲ್ಲ, ಮೀಡಿಯಮ್ ಅವಲಕ್ಕಿನೂ ಹಾಕ್ಕೊಳ್ಬೋದಾ? ಓಕೆ, ಇದೊಂಥರ ಅನ್ನದ ಥರ. ಹೌದು, ಜಸ್ಟ್ ಕ್ಲೀನಾಗಿ ತೊಳೆದು ನೆನೆಸಿಟ್ರೆ ಆಯ್ತು. ಹೌದು, ಇದನ್ನ ಮಧ್ಯಾಹ್ನ ಊಟದ ಹಾಗೆ ಕೂಡ ತಗೊಳ್ಬೋದು. ಅಂದರೆ ಆಗ ಬಿಸಿ ಬಿಸಿ ಮಾಡಬೇಕು, ಹಾಗೆ ಮಾಡಿಟ್ರೆ ಆಗೋದಿಲ್ಲ. ನಾವು ಊಟಕ್ಕೆ ಈಗ ನಾವು ಬೆಳಿಗ್ಗೆ ಪಲಾವ್ ಎಲ್ಲ ಮಾಡಿದ್ರೆ ಮಧ್ಯಾಹ್ನ ಕೂಡ ಅದನ್ನೇ ತಗೊಳ್ತೇವೆ. ಸೊ ಇದನ್ನು ಕೂಡ ಆ ರೀತಿಯಾಗಿ ತಗೊಳ್ಬೋದು. ಅಂದರೆ ಬಿಸಿ ಆಗ ಮಾಡ್ಕೋಬೇಕು, ನಾವು ಮಾಡ್ಕೊಳ್ಬೇಕು. ಬೆಳಗ್ಗೆನೆ ಮಾಡಿಟ್ರೆ ಬರೋದಿಲ್ಲ. ಆ ಥರ ಬಿಸಿ ಬಿಸಿ ಮಾಡಿ ನಾವು ತಿನ್ಕೊಳ್ಬೇಕು. ಹೆಸರುಬೇಳೆ ತುಂಬ ಮ್ಯಾಶ್ ಆಗಬೇಕು ಸರ್, ತುಂಬ ಬೇಯಬೇಕು, ಟೇಸ್ಟ್. ಇದಕ್ಕೆ ಸ್ವೀಟ್ ಏನು ಆ್ಯಡ್ ಮಾಡಲಿಕ್ಕೆ ಏನಿಲ್ಲ. ಖಾರ ಅಲ್ಲ, ಇದು ಖಾರ ಪೊಂಗಲ್ ಅಲ್ಲ. ಖಾರ ಅಲ್ಲ. ಓಕೆ, ಕಾಯಿ ತುರಿ ಹಾಕ್ತಿದ್ದೀನಿ. ಓಕೆ, ಕೊನೆಗೊಂದು ಕಾಯಿ ತುರಿ ಹಾಕ್ಕೊಳ್ಬೇಕು ಟೇಸ್ಟಿಗೆ. ಸೊ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತ ಇದು? ಇಲ್ಲ, ರೆಡಿ ಆಗಿದೆ. ರೆಡಿ ಆಯಿತು. ಸ್ವಲ್ಪ ಬಿಸಿ ಆಯಿತು. ಅಂದರೆ ಮನೆಯಲ್ಲಿ ತುಂಬ ಜನ ಇರ್ತಾರಲ್ಲ, ಆ ಟೈಮಲ್ಲಿ ಇದು ಮಾಡಿದರೆ ತುಂಬ ಬೆನಿಫಿಟ್. ಯಾಕಂದರೆ ತುಂಬ ಆಗುತ್ತಲ್ಲ ಇದು ಮಾಡಿದಾಗ. ಕೆಲಸನೂ ಕಡಿಮೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾ? ಸಾಕಾ? ರೆಡಿ ಆಯ್ತಾ? ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಹಾಗಾದರೆ ಇನ್ನು ಸರ್ವ್ ಮಾಡ್ಕೊಳ್ಳಿ. ಬಿಸಿ ಆದಾಗ ಇದು ಗಟ್ಟಿ ಆದರೆ ಸ್ವಲ್ಪ ಬಿಸಿ ನೀರು ಬಿಸಿ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮಾಡ್ತಾ ಇರುವಾಗಲೇ ಗಟ್ಟಿ ಆದರೆ
ಓಕೆ. ಅವಲಕ್ಕಿ ಅಲ್ಲ, ಹಾಂ ಹಾಂ, ಬೇಗ ಗಟ್ಟಿ ಆಗುತ್ತೆ. ಆ ಟೈಮಲ್ಲಿ ನಾವು ಬಿಸಿ ನೀರಿಟ್ಟು ಅದನ್ನು ಹಾಕಿದ್ರೆ ಆಯಿತು. ಮಿಕ್ಸ್ ಮಾಡ್ಕೊಂಡು ಓಕೆ. ಅವಲಕ್ಕಿ ಖಾರ ಪೊಂಗಲ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಂತೂ ನೋಡಲಿಕ್ಕೆ ಡಿಫ್ರೆಂಟ್ ಆಗಿದೆ. ನಾನು ಇದು ಅವಲಕ್ಕಿ ಖಾರ ಪೊಂಗಲ್ ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಬ್ರೇಕ್ಫಾಸ್ಟ್ ರೆಸಿಪಿ ಅವಲಕ್ಕಿ ಖಾರ ಪೊಂಗಲ್ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಅವಲಕ್ಕಿ ಖಾರ ಪೊಂಗಲ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಹೆಸರು ಬೇಳೆಯನ್ನು ಘಮ ಬರುವವರೆಗೂ ಹುರಿದು ಶುಚೀಕರಿಸಿಕೊಳ್ಳಿ. ನಂತರ 3 ರಿಂದ 4 ಪಟ್ಟು ನೀರು, 1/4 ಚಮಚದಷ್ಟು ಅರಶಿನ ಪುಡಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಜೀರಿಗೆ, ಕಾಳು ಮೆಣಸು ಹಾಗೂ ಶುಂಠಿಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿ, ಕರಿಬೇವು ಹಾಕಿ ಹುರಿದು ಪುಡಿ ಮಾಡಿದ ಮಸಾಲೆ, ಹೆಸರು ಬೇಳೆ, ಹಿಂಗು, ನೆನೆಸಿದ ಅವಲಕ್ಕಿ ಸೇರಿಸಿ ಬೆರೆಸುತ್ತಾ ಬೇಯಿಸಿ. ಕೊನೆಯಲ್ಲಿ ಕೊಬ್ಬರಿ ತುರಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಅವಲಕ್ಕಿ ಖಾರ ಪೊಂಗಲ್ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಚಿರೋಟಿ ರವೆ ಉಂಡೆ ಮತ್ತೆ ನಮ್ದು ಅವಲಕ್ಕಿ ಖಾರ ಪೊಂಗಲ್. ಓಕೆ, ಮೊದಲಿಗೆ ನಾವು ಅದು ಸ್ವಲ್ಪ ಬಿಸಿ ಬಿಸಿ ಇದೆ, ಇದನ್ನ ಟ್ರೈ ಮಾಡ್ಕೊಳ್ಳೋಣ. ನೀವು ಟೇಸ್ಟ್ ಮಾಡಿ. ನೀವು ಮಾಡಿ ಹೇಳಿ ಫಸ್ಟ್ ಏನೋ. ಓಕೆ, ಗಟ್ಟಿಯಾಗಿದೆ ನೋಡಿ. ಕ್ಯಾಶು ಮತ್ತು ಇದು ನಮ್ಮದು ಗ್ರೇಪ್ಸ್, ಡ್ರೈ ಗ್ರೇಪ್ಸ್ ಎಲ್ಲ ಹಾಕಿದ್ದೀರಿ. ಸ್ವೀಟ್ ಎಲ್ಲ ಕರೆಕ್ಟ್ ಇದೆಯಾ? ಎಲ್ಲ ಕರೆಕ್ಟಾಗಿದೆ. ನಮ್ಮದು ಅಂಗಡಿಗಳಲ್ಲೆಲ್ಲ ಸಿಗ್ತದಲ್ಲ ಪ್ಯಾಕೆಟಲ್ಲಿ, ಅದಕ್ಕಿಂತ ಒಳ್ಳೆ ಟೇಸ್ಟ್ ಇದೆ. ಸೂಪರ್ಬ್ ಆಗಿದೆ. ಹಾಗಾದರೆ ಮನೇಲಿ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ ಚೆನ್ನಾಗಿ. ತುಂಬ ಈಸಿ ಅಲ್ಲ, ಈಸಿಯಾಗಿ ಕೂಡ. ಅಂದರೆ ಕೊಬ್ಬರಿ ಹಾಕಿದ್ದೀರಲ್ಲ, ಅದು ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು, ಒಳ್ಳೆಯದಾಗಿದೆ. ನೆಕ್ಸ್ಟ್ ಇದು ನೀವು ಟೇಸ್ಟ್ ಮಾಡಿ. ನೀವು ಮಾಡಿ. ಖಾರ ಖಾರ ತುಂಬ ಖಾರ ಆಯ್ತಾ? ಇಲ್ಲ, ಚೆನ್ನಾಗಿದೆ. ಖಾರ ಕೂಡ ಸರಿ ಪ್ರಮಾಣದಲ್ಲಿದೆ. ಪ್ಲಸ್ ಏನಂದರೆ ಅವಲಕ್ಕಿ ಹಾಕಿದ್ದೀರಿ ಮತ್ತು ಅದೊಂದು ಪೌಡರ್ ಹಾಕಿದ್ರಲ್ಲ ಅದರಲ್ಲಿ, ಅದು ಫ್ಲೇವರ್, ಜೀರಿಗೆ, ಪೆಪ್ಪರ್ ಫ್ಲೇವರ್ ಕೊಡ್ತಾ ಉಂಟು. ಸೊ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆ ರೆಸಿಪಿ ಇದು. ಅಂದರೆ ತುಂಬ ಜನ ಮನೆಯಲ್ಲೆಲ್ಲ ಇರ್ತಾರಲ್ಲ, ಆ ಟೈಮಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಕ್ವಾಂಟಿಟಿ ಕೂಡ ಒಳ್ಳೇದಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಸೂಪರ್ ಟೇಸ್ಟ್, ಒಳ್ಳೆಯದಾಗಿದೆ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಜೊತೆ ಇವತ್ತು ಕಿಚನಲ್ಲಿ? ತುಂಬ ಖುಷಿ ಆಯಿತು. ಓಕೆ, ಏನು ನರ್ವಸ್ನೆಸ್ ಇಲ್ಲ, ಮನೆಯಲ್ಲೇ ಮಾಡಿದಾಗೇನೆ ನೀವೆಲ್ಲ ಒಳ್ಳೆ ಕೋಆಪರೇಟ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದರೆ ನಮಗೆ ಮನೆಯಲ್ಲಿ ಮಾಡುವ ತಿಂಡಿಗಳು ಅಂದರೆ ರುಚಿ ಕೂಡ ಇರುತ್ತೆ, ಶುಚಿ ಕೂಡ ಇರುತ್ತೆ, ಮತ್ತು ನೀವು ಪ್ರೀತಿಯಿಂದ ಇವತ್ತು ಮಾಡಿಕೊಟ್ರಿ. ಸೊ 2 ರೆಸಿಪೀಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆ ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಫ್ರೋಚ್, ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ, ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ಹೇಳಿಕೊಡ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವತ್ತಿನ ಚಿರೋಟಿ ರವೆ ಉಂಡೆ ಆಗಿರ್ಬೋದು, ಖಾರ ಅವಲಕ್ಕಿ ಖಾರ ಪೊಂಗಲ್ ಆಗಿರ್ಬೋದು, 2 ರೆಸಿಪೀಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.